ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ. ಇವತ್ತಿನ ಮಾತುಕತೆಯ ಮುಖ್ಯ ಅಂಶ ರಾಜ ಹುಲಿಗೆ ಸವಾಲ್. BJP ಪಕ್ಷದೊಳಗೆ ಮುಖ್ಯಮಂತ್ರಿ ರಾಜ ಹುಲಿ ಎಂದು ಕರೆಸಿಕೊಳ್ಳುತ್ತಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಪಕ್ಷದ ಒಳಗಿಂದಲೇ ಒಂದು ಗುಂಪು ಅವರನ್ನು ಕೆಳಗಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ವಿಫಲವಾಗ್ತಾ ಇದೆ. ಆದರೂ ಈ ಪ್ರಯತ್ನ ನಿರಂತರವಾಗಿ ಇದೆ ಎನ್ನುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದೀಗ ಈ ಒಂದು ವಿಷಯದ ಬಗ್ಗೆ ನಮಗೆ ವಿಶ್ಲೇಷಣೆ ಮಾಡಲಿಕ್ಕಿದ್ದಾರೆ ನಮ್ಮೊಂದಿಗೆ ರಾಜ ಹುಲಿಗೆ ಆಪ್ತರಾಗಿರುವಂತಹ ಶ್ರೀಯುತ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ, ಇದೀಗ ರಾಜ ಹುಲಿಗೆ ಆಪ್ತರಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ಇತ್ತೀಚೆಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ಪಡೆದಂತಹ ಶ್ರೀಯುತ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ. ಈಗ ನಿಮಗೆ ತಿಳಿದೇ ಇರುವಂತಹ ವಿಷಯ, ನಿಮ್ಮದೇ ಪಕ್ಷದೊಳಗೆ ಭಿನ್ನಮತೀಯ ಚಟುವಟಿಕೆಗಳು, ಅಂದರೆ ಭಿನ್ನರ ಒಂದು ಗುಂಪು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಇಳಿಸುವಂತಹ ಪ್ರಯತ್ನದಲ್ಲಿ ಒಮ್ಮೆ ಪ್ರಯತ್ನ ಮಾಡಿ ವಿಫಲ ಆಯಿತು. ಇದೀಗ ಮತ್ತೊಮ್ಮೆ ಒಂದು ಅತ್ಯಂತ ತೀಕ್ಷ್ಣವಾದಂತಹ ಪ್ರಯತ್ನ ಅಂತ ಹೇಳಬಹುದು. ದೆಹಲಿಗೆ ದೌಡಾಯಿಸಿದ್ರು 15 ಮಂದಿ. ಅಲ್ಲಿಯ ಆ ಒಂದು ಹೈಕಮಾಂಡನ್ನು, ಅಂದರೆ ಮುಖ್ಯಸ್ಥರನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿದರು. ವಿವರಿಸುವಂತಹ ಪ್ರಯತ್ನಕ್ಕೆ ಅವರು ವಿಫಲರಾದರು. ಇದೀಗ ಮತ್ತೆ ಮರಳಿದ್ದಾರೆ. ಇದೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸವಾಲಿನ ಕೆಲಸಗಳು ಅಥವಾ ಯಡಿಯೂರಪ್ಪನವರನ್ನು ವಿಮುಖರನ್ನಾಗಿಸುವಂತಹ ಕೆಲಸಗಳು, ಅಂದರೆ ಅವರು ಸದ್ಯದಲ್ಲಿ ಒಂದು ಗುರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಇದು ಎಷ್ಟು ಸರಿ? ಇವತ್ತು ಇಡೀ ಕರ್ನಾಟಕದಾದ್ಯಂತ ಭಾಳ ಒಳ್ಳೆಯ ಆಡಳಿತವನ್ನು ನೀಡುತ್ತಿರುವಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಬಹಳಷ್ಟು ದಕ್ಷತೆಯಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ನಡೆಸುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದಂತಹ ಕೊರೋನಾದ ಈ ಸಂಕಷ್ಟದ ಸ್ಥಿತಿಯಲ್ಲಿ ರಾಜ್ಯವನ್ನು ಮುನ್ನಡೆಸುವ ಒಂದು ಸವಾಲಿನ ದಾರಿನಲ್ಲಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಮುಖ್ಯಮಂತ್ರಿಗಳ ಅಥವಾ ನಾಯಕತ್ವದ ಬದಲಾವಣೆಯ ಕೂಗು ಏನು ನಮ್ಮ ಪಕ್ಷದ ಒಂದೆರಡು ನಾಯಕರಿಂದ ಕೇಳಿ ಬಂದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವುದನ್ನು ಕೂಡ ಕಿವಿಗೊಡದೆ ಕೇವಲ ಅಭಿವೃದ್ಧಿಯೇ ಮಂತ್ರ ಎಂಬುದನ್ನು ಮಾಡಿಕೊಂಡು ಈ ಕೊರೋನಾದ ಬಹಳ ಮುಖ್ಯವಾಗಿ ಜನರು ಇವತ್ತು ಪಡುತ್ತಿರುವಂಥ ಆ ಕಷ್ಟ ವೇದನೆ ಇವೆಲ್ಲವನ್ನು ಕೂಡ ಎದುರಿಸುವಂಥ ಒಂದು ದಿಟ್ಟತನದಿಂದ ಆಡಳಿತವನ್ನು ನಡೆಸುತ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಕೂಡ ಒಂದು ಒಳ್ಳೆಯ ಆಡಳಿತವನ್ನು ನೀಡುತ್ತಿರುವಂಥ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಯಾವುದಕ್ಕೂ ತಲೆಗೆಡಿಸಿಕೊಳ್ಳದೆ ಅವರು ಅವರ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ. ಇವತ್ತು ಕೂಡ ಅವರು ಏನು ಭಿನ್ನಮತೀಯ ಚಟುವಟಿಕೆ ಯಾವುದು ಅದು ಏನು ಇದ್ರೂ ಕೂಡ ನನ್ನ ಗುರಿ ಒಂದೇ, ಜನರನ್ನು ಕೊರೋನಾದಿಂದ ರಕ್ಷಿಸುವುದು ಎಂಬ ನೆಲೆಯಲ್ಲಿ ಕೆಲಸವನ್ನು ಮಾಡುತ್ತಿರುವಂಥದ್ದು ಇಡೀ ಜನರು ಕೊಂಡಾಡುತ್ತಿರುವ ರೀತಿಯಲ್ಲಿ ಕಾರ್ಯಭಾರವನ್ನು ನಡೆಸ್ತಿದ್ದಾರೆ. ಖಂಡಿತವಾಗಿಯೂ ಯಾವುದೇ ರೀತಿಯಾದ ಭಿನ್ನಮತೀಯ ಚಟುವಟಿಕೆ ಯಡಿಯೂರಪ್ಪರ ಮುಂದೆ ನಡೆಯುವುದಿಲ್ಲ ಎಂಬುದು ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಆದರೂ ಭಿನ್ನರದು ಒಂದು ಅಪಸ್ವರ. ಎಲ್ಲದಕ್ಕೂ ಮುಖ್ಯಮಂತ್ರಿಗಳ ಮಗ ವಿಜಯೇಂದ್ರ ಕೈಯಾಡಿಸ್ತಾ ಇದ್ದಾರೆ, ಮೂಗು ತೂರಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಇದೆಲ್ಲ ಸಹಿಸಲಿಕ್ಕಾಗುವುದಿಲ್ಲ. ಇದೊಂದು ಆರೋಪ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳ ಮೇಲೆ. ಇದಕ್ಕೇನು ಹೇಳ್ತೀರಿ? ನೋಡಿ, ಮಾನ್ಯ ನಮ್ಮ ಯುವ ನಾಯಕ, ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಾನ್ಯ ಶ್ರೀ BY ವಿಜಯೇಂದ್ರರವರು ಇವತ್ತು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಏನು ಪಕ್ಷ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಪಕ್ಷವನ್ನು ಸಂಘಟನೆ ಮಾಡುವುದರ ಮೂಲಕ ಇವತ್ತು ರಾಜ್ಯದ ಈ ಪಕ್ಷದ ಉಪಾಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಅವರು ಯಾವುದೇ ರೀತಿಯಾಗಿ ರಾಜ್ಯದ ಸರ್ಕಾರದ ವಿಚಾರಗಳ ಬಗ್ಗೆ
ಕೈಯಾಡಿಸುವಂಥದ್ದು ನನ್ನ ಗಮನಕ್ಕೆ ಖಂಡಿತವಾಗಿ ಬಂದಿಲ್ಲ. ಅವರೆಲ್ಲರನ್ನೂ ಕೂಡ ನಮ್ಮ ಪಕ್ಷದ ಹಿರಿಯರನ್ನು ವಿಶ್ವಾಸಕ್ಕೆ ಎತ್ತಿಕೊಂಡು ಅವರು ಪಕ್ಷ ಸಂಘಟನೆಯ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾನು ಇವತ್ತು ಕೂಡ ನಾನು ನೋಡಿದ್ದೇನೆ, ಅವರನ್ನು ನಾನು ಅಭಿನಂದಿಸ್ತೇನೆ. ಇವತ್ತು ಬೆಂಗಳೂರಿನಲ್ಲಿ ಮೈ ಸೇವಾ ಎಂಬ ಒಂದು ಸಂಘದ ಮೂಲಕ, ಅವರ ನೇತೃತ್ವದ ತಂಡದ ಮೂಲಕ ಇವತ್ತು ಪ್ರತಿ ಜಿಲ್ಲೆಗೆ ಆಂಬ್ಯುಲೆನ್ಸ್ ಕೊಡುವುದರ ಮೂಲಕ ಒಂದು ಕೊಡುಗೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜಕೀಯದಲ್ಲಿ ಅವರು ಯಾವುದೇ ರೀತಿ ಸರ್ಕಾರದ ಕೆಲಸಗಳಿಗೆ ಅವರು ಇದು ಸರ್ಕಾರದ ಇಲ್ಲ 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 ಅವರು ಕೇವಲ ಪಕ್ಷದ ಏನು ಕೊಟ್ಟ ಜವಾಬ್ದಾರಿ ಇದೆ, ಪಕ್ಷ ಅವರನ್ನು ರಾಜ್ಯದ ಉಪಾಧ್ಯಕ್ಷರನ್ನಾಗಿ ಮಾಡಿದೆ, ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆ ಈ ಭಿನ್ನಮತೀಯರದ್ದು ಈ ರಾಗ ಕೇಳಿ ಬರ್ತಾ ಇದೆ? ನೋಡಿ, ರಾಜಕೀಯದಲ್ಲಿ ಇದೆಲ್ಲ ಇದ್ದದ್ದೇ. ಆದ್ರೂ ಕೂಡ ರಾಜಕೀಯದ ಒಂದು ಅಧಿಕಾರವನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಆ ನಾಯಕ ಎಲ್ಲವನ್ನು ಕೂಡ ಎದುರಿಸಬೇಕಾಗಿದೆ. ಈ ಎಲ್ಲ ಶಕ್ತಿಯು ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗಿದೆ. ಅವರು ನಡೆದು ಬಂದಂಥ ದಾರಿ ಇವತ್ತು ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ನುಡಿದಂತೆ ನಡೆದು ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಎಂಬ ಧ್ಯೇಯದಡಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂಥ ಇಡೀ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಇದ್ದಿರೋದು ಏಕೈಕ ವ್ಯಕ್ತಿ ಮಾನ್ಯ BS ಯಡಿಯೂರಪ್ಪನವರು. ಯಾಕೆ ಅಂತ ಹೇಳಿದ್ರೆ ಅವರು ನಡೆದು ಬಂದ ದಾರಿ ಆ ರೀತಿ ಇದೆ. ಅವರಿಗೆ ಇವತ್ತು ಲಿಂಗಾಯತ ಸಮಾಜದ ಒಬ್ಬ ಪ್ರಬಲ ನಾಯಕನಾದರೂ ಕೂಡ ಎಲ್ಲೂ ಕೂಡ ಅವರು ಜಾತಿ ಭೇದವನ್ನು ತೋರಿಸಿದವರಲ್ಲ. ಎಲ್ಲರಲ್ಲೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಆಡಳಿತ ಜನರ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡಿ ನಮ್ಗೆ ಗೊತ್ತಿದೆ ಕಳೆದ ಎಷ್ಟು ವರ್ಷಗಳಿಂದ ಅವರು ಈ ಪಕ್ಷವನ್ನು ನಮಗೆ ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಅವರು, ನಮ್ಮ ಯಡಿಯೂರಪ್ಪನವರು ಇಲ್ಲ ಒಟ್ಟಾಗಿ ಸೇರಿ ಬಹಳಷ್ಟು ನಾಯಕರು ಒಟ್ಟಾಗಿ ಸೇರಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ರೀತಿ ಮುಂಚೂಣಿಯಿಂದ ಅಗ್ರಗಣ್ಯ ನಾಯಕರು ನಮ್ಮ ಮಾನ್ಯ BS ಯಡಿಯೂರಪ್ಪನವರು. ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ಏನೇ ಇದ್ರೂ ಕೂಡ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾತುಕತೆ ರಾಜಾ ಹುಲಿಗೆ ಸವಾಲ್, ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅವರ ಆಪ್ತ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ರಾಜಕೀಯ ಅಂತ ಹೇಳಿದ ಮೇಲೆ ಭಿನ್ನಮತ ಅಭಿಪ್ರಾಯ ಭೇದಗಳು ಇರುವುದೆಲ್ಲ ಸಹಜವೇ. ಭಿನ್ನಮತ ಅಂತ ಹೇಳಿಕೊಂಡ್ರು ಪಕ್ಷದವರು ಅದನ್ನು ಹೇಳ್ತಾರೆ, ಇಲ್ಲ ನಮ್ಮೊಳಗೆ ಅದೊಂದು ಸಣ್ಣ ಅಭಿಪ್ರಾಯ ಭೇದ ಅಂತ ಹೇಳಿಕೊಂಡು. ಆದರೂ BJP ಒಂದು ಶಿಸ್ತಿನ ಪಕ್ಷ ಅಂತ ಒಂದು ಹೆಸರಿದೆ. ತಳಮಟ್ಟದಿಂದ ಕಾರ್ಯಕರ್ತರಾಗಿ ಬೆಳೆದು ಉನ್ನತ ಮಟ್ಟಕ್ಕೆ ಹೋಗಿ ಆ ನಂತರ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವ ಅಲ್ಲಿಯವರೆಗೆ ಇದೊಂದು ಕಾರ್ಯಕರ್ತರ ಪಕ್ಷ, ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಈ ಪಕ್ಷದಲ್ಲಿ ಈ ರೀತಿಯ ಭಿನ್ನ ಚಟುವಟಿಕೆಗಳು ಯಾಕೆ ಆಗಾಗ ನಡೀತಾ ಇರ್ತದೆ? ನೋಡಿ, ನಿಜವಾಗಿಯೂ 100ಕ್ಕೆ 100 ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷವೇ. ಯಾಕೆ ಅಂತ ಹೇಳಿದರೆ ಸಂಘದ ಒಂದು ಮಾರ್ಗದರ್ಶನದ ಮೂಲಕ ನಮ್ಮ ಹಿರಿಯ ನಾಯಕರ ನಾಯಕತ್ವದ ಅಡಿಯಲ್ಲಿ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಜಿಯವರಂಥ ಒಂದು ನಾಯಕತ್ವದ ಅಡಿನಲ್ಲಿ ಇವತ್ತು ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲೂ ಮಾನ್ಯ BS ಯಡಿಯೂರಪ್ಪ ಅವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ನಮ್ಮ ಸರ್ಕಾರ ಇದೆ. ಯಾವುದೇ ರೀತಿಯ ಭಿನ್ನಮತ್ಯ ಇದ್ರೂ ಕೂಡ ಅದನ್ನು ತಡೆಯುವಂಥ ಅಥವಾ ಬಗೆಹರಿಸುವಂತಹ ಸಮರ್ಥವಾದ ಹೈಕಮಾಂಡ್ ನಮ್ಮಲ್ಲಿದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಭಿನ್ನಮತ ಆಗದ ರೀತಿಯಲ್ಲಿ ನಮ್ಮ ನಾಯಕರದನ್ನು ನೋಡಿಕೊಳ್ತಾರೆ. ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ, ನಮ್ಮದೇನಿದ್ರೂ ಕೂಡ ಆ ಪಕ್ಷದ ಒಳಗಡೆ ಅದನ್ನು ಚರ್ಚೆ ಮಾಡಿ ಬಗೆಹರಿಸುವಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಬೇಕು ಎಂಬ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. ಆರಂಭದಿಂದ ನಾವು ನೋಡಿದ್ದೇವೆ ಯತ್ನಾಳ್ ಅಂತ ಅವರು ಯಾವ ರೀತಿಯಲ್ಲಿ ವಿಚಿತ್ರ ಹೇಳಿಕೆಗಳನ್ನು ಕೊಡ್ತಾರೆ. ಆದರೂ ಇದನ್ನು ಯಾಕೆ ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ ಶಿಸ್ತಿನ ಪಕ್ಷಕ್ಕೆ? ನೋಡಿ, ಅವರು ಅವರವರ ವೈಯಕ್ತಿಕ ಅಭಿಪ್ರಾಯವನ್ನು ಕೊಡ್ತಾರೆ. ಒಬ್ಬ ನಾಯಕ ವೈಯಕ್ತಿಕವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದನ್ನು ಇಡೀ ಪಕ್ಷ ಅದರ ಬಗ್ಗೆ ತಲೆಕೊಡಿಸಿಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಆದ್ರೂ ಕೂಡ ಇವತ್ತು ಮಾನ್ಯ BS ಯಡಿಯೂರಪ್ಪನವರು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅವರು ಆ JDS ಕಾಂಗ್ರೆಸ್ಸು ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕಿತ್ತೊಗೆದು ಭಾರತೀಯ ಜನತಾ ಪಕ್ಷದ ನಮ್ಮ ಕಮಲ ಪಕ್ಷದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವಂಥ ಆ ಒಂದು ಧೀಮಂತ ನಾಯಕನಿದ್ರಿಂದ ನಾವು ಇವತ್ತು ಈ ಸ್ಥಾನಮಾನವನ್ನು ಎಲ್ಲರೂ ಪಡ್ಕೊಂಡಿರುವುದನ್ನು ಯಾರೂ ಮರೆಯುವಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಈ ಕರ್ನಾಟಕ ರಾಜ್ಯದ ಸಾರ್ವಭೌಮ ನಾಯಕ ನಮ್ಮ BS ಯಡಿಯೂರಪ್ಪನವರು. ಬರತಕ್ಕಂಥ ಯಾವುದೇ ಸವಾಲುಗಳನ್ನು ಅವರು ಎದುರಿಸಲಿಕ್ಕೆ ಸಮರ್ಥರಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇರತಕ್ಕಂಥ ನಾಯಕರಿಗೆ ಅವರ ಆ ಒಂದು ರಾಜಕೀಯದ ಹೋರಾಟದ ಅನುಭವದಷ್ಟು
ಪ್ರಾಯ ಆಗದ ಇರತಕ್ಕಂಥ ನಮ್ಮ ನಾಯಕರ ಎದುರುಗಡೆ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿ ಇವೆಲ್ಲವನ್ನು ಕೂಡ ಬಗೆಹರಿಸಿ ಬರತಕ್ಕಂಥ ಏನು 2 ವರ್ಷಗಳ ಅವಧಿ ಇದೆ, ಪೂರ್ಣ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳುವಾಗ ಅವರ ಮುಖ್ಯಮಂತ್ರಿ ಅವಧಿಯ ಸಮಯದಲ್ಲಿ ಕೊರೋನಾ ಘಾತಕ ಬಂದು ಎರಗಿದೆ ರಾಜ್ಯಕ್ಕೆ. ಅದು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಮಹಾಮಾರಿಯಾಗಿ ಕಾಡುತ್ತಾ ಇದೆ. 1ನೇ ಅಲೆಯಲ್ಲಿ ಹೇಗೋ ನಿಭಾಯಿಸಿಕೊಂಡು ಹೋಗಿ ಈಗ 2ನೇ ಅಲೆ ಹಂತದಲ್ಲಿ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಕೊರೋನಾ ವಿಫಲತೆಯ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಅಂತಹ ಸಂದರ್ಭದಲ್ಲಿ ಅದರ ವಿಫಲತೆಯ ಮಾತುಗಳನ್ನು ಮತ್ತೆ ನೋಡುವ, ಆದರೆ ಅಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಈ ರೀತಿಯ ತಲ್ಲಣಗಳು ಬೇಕಿತ್ತ ಜನರು ಕೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ BJP ಪಕ್ಷ ಶಿಸ್ತಿನ ಪಕ್ಷ, ಎಲ್ಲವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಪಕ್ಷ ಗಣನೆಗೆ ತೆಗೆದುಕೊಳ್ಳಿಲ್ಲ, ಯಾರು ಹೇಳಿದರೂ ಅದನ್ನು ನಾವು ಕೇರ್ ಮಾಡೋದಿಲ್ಲ ಅನ್ನುವಂತಹ ಸ್ಥಿತಿ. ಆದರೆ ಜನರ ಅಭಿಪ್ರಾಯ ಒಂದಿದೆ ಅಲ್ಲ ನೋಡಿ. ಇವತ್ತು ನೀವು ಹೇಳಿದಂತೆ ಮಾನ್ಯ BS ಯಡಿಯೂರಪ್ಪನವರು ಯಾವಾಗ ಮುಖ್ಯಮಂತ್ರಿಯಾಗಿ ಈ ಒಂದು ರಾಜ್ಯದ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ ಸಂದರ್ಭದಲ್ಲಿ ಪ್ರವಾಹದ ಭೀತಿ ಎದುರಾಯಿತು. ನಮ್ಗೆ ಗೊತ್ತಿದೆ, ನಮ್ಮ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಭೇಟಿಯನ್ನು ಆ ಸಂದರ್ಭದಲ್ಲಿ ಬಂದಾಗ ಆ ಸ್ಥಳದಲ್ಲೇ ಘೋಷಣೆ ಮಾಡಿದ್ರು, ಪ್ರತಿಯೊಬ್ಬ ಮನೆಯನ್ನು ಕಳ್ಕೊಂಡವನಿಗೆ 10,000 ರೂಪಾಯಿ ಕೂಡಲೇ ನೀಡಬೇಕು, ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಡೋದಾದರೆ 5,000 ರೂಪಾಯಿ ಕೊಡಬೇಕು, ಮತ್ತು ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಬೆಳ್ತಂಗಡಿಯಲ್ಲಿ ಅವರು ಘೋಷಣೆ ಮಾಡ್ತಾರೆ. ಇಂಥ ಒಬ್ಬ ನಾಯಕನನ್ನು ಯಾವುದೇ ನಾವು ರಾಜಕೀಯ ಪಕ್ಷದಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಂದು ಅಭಿವೃದ್ಧಿ ಪರ ಚಿಂತನೆ, ಜನಗಳ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅದನ್ನು ಎದುರಿಸುವಂಥ, ಅದಕ್ಕೆ ಯಾವ ರೀತಿ ಅದನ್ನು ಬಗೆಹರಿಸಬಹುದು ಎಂಬ ಎಲ್ಲ ನಾಡಿಮಿಡಿತವನ್ನು ತಿಳ್ಕೊಂಡಂಥ ಒಬ್ಬ ಸಮರ್ಥ ನಾಯಕ BS ಯಡಿಯೂರಪ್ಪನವರು ಇವತ್ತು ಆಡಳಿತವನ್ನು ನಡೆಸುತ್ತ ಸಂದರ್ಭದಲ್ಲಿ ಮತ್ತೊಮ್ಮೆ ಆನಂತರ ಕೊರೋನಾದ ಇದು ಸಂಕಷ್ಟ ಎದುರಾಯಿತು, 1ನೇ ಅಲೆ ಆಯಿತು, ಈಗ ಮತ್ತೆ ಪುನಃ 2ನೇ ಅಲೆ ಬಂದಿದೆ ಕೊರೋನಾದ್ದು. ಅದರ ಜೊತೆಗೆ ಈ ಕರಾವಳಿ ಭಾಗದಲ್ಲಿ ಬಹಳಷ್ಟು ಹಾನಿಯನ್ನುಂಟು ಮಾಡಿದಂಥ ತೌಕ್ತೆ ಚಂಡಮಾರುತದ ಭೀತಿ ಎದುರಾಯಿತು. ಒಟ್ಟಿನಲ್ಲಿ ಅವರ ಒಂದು ರಾಜಕೀಯ ವ್ಯವಸ್ಥೆ ಒಂದು ಸವಾಲಿನಲ್ಲಿ ನಡೆಯುತ್ತಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಅದನ್ನೆಲ್ಲ ತಲೆಕೆಡಿಸುವಂಥದ್ದು. ಯಾಕೆಂದ್ರೆ ಅವರ ಇಡೀ ಜೀವನವೇ ಹೋರಾಟದಿಂದ ಬಂದಂಥದ್ದು, ಇಡೀ ರಾಜಕೀಯ ಜೀವನ. ನಾನೊಂದು ಘಟನೆ ನೆನಪಿಸ್ತೇನೆ. 1985ರಲ್ಲಿ ಅವರೇ MLA ಆಗಿದ್ದದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ಅವತ್ತೊಬ್ಬರು ನಮ್ಮ ವಸಂತ ಬಂಗೇರು. ಆವಾಗ ಈ ಬಗರ್ಹುಕುಂ ಹೋರಾಟ ಬಹಳ ಜೋರಾಗಿ ನಡೀತಿತ್ತು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಬಾವಿಗಿಳಿದು 1.5 ಕಾಲಲ್ಲಿ ನಿಂತು ಅದರ ಬಗ್ಗೆ ಇಡೀ ದಿವಸ ಹೋರಾಟವನ್ನು ಮಾಡಿ ಆ ಬಗರ್ಹುಕುಂಗೆ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡಂಥ ಏಕೈಕ ವ್ಯಕ್ತಿ ನಮ್ಮ BS ಯಡಿಯೂರಪ್ಪನವರು. ಆವಾಗ ರಾಚಯ್ಯನವರು ಅರಣ್ಯ ಸಚಿವರಾಗಿದ್ದರು. ಅವರಿಗೆ ಫೋನ್ ಮಾಡಿ SM ಕೃಷ್ಣರು ಹೇಳಿದ್ರಂತೆ, ನಮ್ಮ ಕಣ್ಣು ತಿರುಗಿಸಿದ್ರು ಯಡಿಯೂರಪ್ಪರು ಅಂತೇಳಿ. ಅಂಥ ಒಬ್ಬ ಹೋರಾಟ. ಅದಕ್ಕೆ ಹೇಳ್ತಿದ್ರು, ಯಡಿಯೂರಪ್ಪ ನಡುಗಿದ್ರೆ ವಿಧಾನಸೌಧ, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಅಂತ. ಆ ಮಾತು ಇವತ್ತಿಗೂ ಕೂಡ ಪ್ರಚಲಿತದಲ್ಲಿದೆ. ಒಟ್ಟಿನಲ್ಲಿ ಇಂಥ ಸಮರ್ಥ ನಾಯಕ ನಮ್ಮ ಮುಖ್ಯಮಂತ್ರಿಯಾಗಿ ಈ ಒಂದು ಆಡಳಿತವನ್ನು ನಡೆಸುತ್ತಿರುವಂಥದ್ದು ನಮ್ಮ ನಾಡಿನ ಜನರ ಸೌಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಅದೇ ನಾನು ಹೇಳಿದರೆ ಜನರಿಗೆ ಎಲ್ಲ ಇದೆಲ್ಲ ಗೊತ್ತಾಗ್ತಾ ಇದೆ. ಆದರೆ ಜನರಿಗೆ ಹೇಳ್ತಾರೆ, ಯಾಕೆ ಈ ಕೊರೋನಾದ ಮಧ್ಯೆ ಪಕ್ಷದೊಳಗೆ ಯಾಕೆ ನಿಯಂತ್ರಣ ಸಾಧ್ಯ ಆಗ್ತಾ ಇಲ್ಲ? ನೋಡಿ, ಆಯಾಯ ನಮ್ಮ ಪಕ್ಷದಲ್ಲಿರತಕ್ಕಂಥ ಯಾರು ಆ ಒಂದು ಅಪಸ್ವರವನ್ನು ಮಾಡ್ತಾರೆ ಅವರು ಅದನ್ನು ಆಲೋಚನೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಇರುವಂಥದ್ದು ಒಂದೇ, ಕೊರೋನಾದ ವಿರುದ್ಧ ಹೋರಾಟ ಮಾಡಿ ಕೊರೋನಾ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಎಂಬ ಚಿಂತನೆ ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ನನಗೆ ಭರವಸೆ ಇದೆ, ಮಾನ್ಯ ಮುಖ್ಯಮಂತ್ರಿಯವರ ಒಂದು ನಾಯಕತ್ವದಲ್ಲಿ ಬರತಕ್ಕಂಥ ದಿನಗಳಲ್ಲಿ ಕೊರೋನಾವನ್ನು ಮುಕ್ತಗೊಳಿಸುವಲ್ಲಿ ಸಶಕ್ತವಾಗಿ ಕರ್ನಾಟಕ ಆಡಳಿತವನ್ನು ನಡೆಸ್ತದೆ. ಬರತಕ್ಕಂಥ ದಿನ ನಮಗೆ ಶುಭ ದಿನವಾಗಲಿ ಅಂತೇಳಿ ನಾನು ಅನ್ನಿಸ್ಕೊಳ್ತೇನೆ. ಅದರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ, ನಮ್ಮೆಲ್ಲ ನಾಡಿನ ಜನ ಪ್ರತಿ ದಿವಸ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವ ಕೂಡ ಒಂದು ನಿಮಿಷ ಆದಷ್ಟು ಬೇಗ ಕೊರೋನಾ ಮುಕ್ತವಾಗಲಿ ಎಂಬ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ನಾಯಕರು, ನಮ್ಮ ಇತರ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಇವತ್ತು ಕೊರೋನಾದ ವಾರಿಯರ್ಸ್, ಕೊರೋನಾವನ್ನು ಎದುರಿಸುವಂಥ ಇವತ್ತು ಕುಟುಂಬವರನ್ನು ಬಿಟ್ಟು ಇವತ್ತು ಆಶಾ ಕಾರ್ಯಕರ್ತರಾಗಿರ್ಬೋದು,
ದಾದಿಯರಾಗಿರ್ಬೋದು, ಆಸ್ಪತ್ರೆಯ ವೈದ್ಯರುಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಮಟ್ಟದಲ್ಲೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೊರೋನಾವನ್ನು ಮುಕ್ತಗೊಳಿಸುವಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೊರೋನಾ ಮುಕ್ತ ಕರ್ನಾಟಕವನ್ನಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ರಾಜ ಹುಲಿಗೆ ಸವಾಲ್, ರಾಜಕೀಯದ ಬಗ್ಗೆ ಮಾತುಕತೆ, ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ರಾಜ ಹುಲಿಯ ಆಪ್ತರಾದಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು. ಇದೀಗ ಈ ಕೊರೋನಾ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಜನಗಳು ಹೇಳುವುದು ಸಹಜ. ಯಾಕೆಂತ ಹೇಳಿದರೆ ಜನರಿಗೆ ಕೊರೋನಾದಿಂದ ರೋಸಿ ಹೋಗಿದ್ದಾರೆ. ಲಾಕ್ಡೌನ್ ಎನ್ನುವುದು ಪರಿಹಾರ ಅಲ್ಲದಿದ್ದರೂ ಲಾಕ್ಡೌನ್ ನಿಯಂತ್ರಣಕ್ಕೆ ಬೇಕಾಗಿ ಜನ ಮನೆಯೊಳಗೆ ಕೂತಿದ್ದಾರೆ, ಕಷ್ಟದಲ್ಲಿದ್ದಾರೆ. ಒಂದು ಕಡೆಯಿಂದ ಕೊರೋನಾದ ವಿಪರೀತ ಘಾತದಿಂದ ಜನ ನರಳುವಂತಹ ಸುದ್ದಿ ಚಿತ್ರಣಗಳು, ಇದೆಲ್ಲ ಮಧ್ಯದಲ್ಲಿ ಈ ರಾಜಕೀಯದ ಆಟ ಜನರಿಗೆ ರೋಸಿ ಹೋಗುವಂತಹ ಸ್ಥಿತಿಯಲ್ಲಿ ಈ ಕೊರೋನಾ ನಿಯಂತ್ರಣದಲ್ಲೂ ಕೂಡ ರಾಜ್ಯದಲ್ಲಿ MLAಗಳು MP ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎನ್ನುವಂತಹ ಅಪವಾದಗಳು ಕೇಳಿ ಬರ್ತಾ ಇವೆ. ಅದು ಬೇರೆ ಬೇರೆ ವಿರೋಧ ಪಕ್ಷದವರಿಂದ ಇರ್ಬೋದು, ಮಾಧ್ಯಮದಿಂದ ಇರ್ಬೋದು, ಜನರ ಮಧ್ಯೆ ಇರ್ಬೋದು. ಇದಕ್ಕೆ ನೀವೇನು ಹೇಳ್ತೀರಿ? ನೋಡಿ, ಇವತ್ತು ನಮ್ಮ ವಿರೋಧ ಪಕ್ಷದವರಿಗೆ ಯಡಿಯೂರಪ್ಪನವರ ನೇತೃತ್ವದ ಈ ಒಂದು ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಬೇರೆ ಯಾವುದೇ ವಿಚಾರಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಸುಭದ್ರವಾಗಿ ದಕ್ಷತೆಯಿಂದ ಸರ್ಕಾರವ ಆಡಳಿತ ನಡೆಯುತ್ತಿರುವುದನ್ನು ಜನ ಗಮನಿಸ್ತಾ ಇದ್ದಾರೆ. ಆದ್ರೂ ಕೂಡ ಮೊಸರಲ್ಲಿ ಕಲ್ಲನ್ನು ಹುಡುಕುವಂಥ ಪ್ರಯತ್ನವನ್ನು ಇವತ್ತು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಭಾಳ ಒಳ್ಳೆ ರೀತಿಯಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಚಿವರು, ನಮ್ಮ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳ ಮಾರ್ಗದರ್ಶನದಡಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇವಾಗ ಕೊರೋನಾ ಬಹಳಷ್ಟು ನಿಯಂತ್ರಣಕ್ಕೆ ಬಂದಿದೆ. ಪ್ರಾರಂಭದಲ್ಲಿ ನಮ್ಮ ನೋಡಿದಂಥ ಆ ಸೋಂಕಿತರ ಸಂಖ್ಯೆ ಇರ್ಬೋದು, ಅಥವಾ ನಾವೇನು ಪಾಸಿಟಿವ್ ಅಂತ ಹೇಳ್ತೇವೆ ಎಲ್ಲ ಸಂಖ್ಯೆ ಮತ್ತು ಅದರ ಜೊತೆಗೆ ಮರಣ ಹೊಂದುವಂಥ ಸಂಖ್ಯೆ ಎಲ್ಲವೂ ಕೂಡ ಇಳಿಮುಖ ಆಗ್ತಾ ಇದೆ. ಇದೇನು ಸುಲಭದ ಕೆಲಸ ಅಲ್ಲ. ಇಷ್ಟೊಂದು ಇಡೀ ರಾಜ್ಯದ ಎಷ್ಟು 6.5 ಕೋಟಿಗಿಂತಲೂ ಹೆಚ್ಚು ಜನರನ್ನು ಈ ರೀತಿಯಾಗಿ ನಿಯಂತ್ರಣವನ್ನು ಮಾಡಬೇಕು ಅಂತಾದರೆ ಅದೇನಷ್ಟು ಸುಲಭದ ಕೆಲಸ ಅಲ್ಲ. ಲಾಕ್ಡೌನ್, ಕೆಲವರು ಹೇಳ್ತಾರೆ ಲಾಕ್ಡೌನ್ ಬೇಕು, ಲಾಕ್ಡೌನ್ ಬೇಡ, ಮಾಡಿದ್ರೂ ಆಗೋದಿಲ್ಲ, ಮಾಡದಿದ್ರೂ ಆಗೋದಿಲ್ಲ. ಆ ರೀತಿ ಇರುವಾಗ ಒಂದು ದಿಟ್ಟತನದ ಒಂದು ನಾಯಕತ್ವ ಯಡಿಯೂರಪ್ಪನವರು ಇದ್ದದರಿಂದ ಇವತ್ತು ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ. ಯಾವುದೇ ರೀತಿಯ ವ್ಯವಸ್ಥೆಯು ಎಲ್ಲವೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಕೊರೋನಾ ನಿಯಂತ್ರಣದಡಿ ಕೆಲಸವಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಮೊದಲಿಗಿದ್ದ ಸಂಖ್ಯೆಯನ್ನು ಮತ್ತು ಈಗದ ಸಂಖ್ಯೆಯನ್ನು ನೋಡಿದಾಗ ಬಹಳಷ್ಟು ವ್ಯತ್ಯಾಸಗಳಾಗಿದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಕೊರೋನಾ ನಿಯಂತ್ರಣದಲ್ಲಿ ಆಗ್ತಾ ಇದೆ. ಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದು ಲಾಕ್ಡೌನ್ ಮುಕ್ತವಾಗಿ ನಾವು ಜನಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ, ಇದೊಂದು ಸಮಾಧಾನದ ವಿಷಯ. ಆದರೂ ಜನರು ಹೇಳಿಕೊಳ್ಳುವುದು, ಕೆಲವು ಸಲ ಹಿರಿಯರು ಹೇಳಿಕೊಳ್ಳುವುದು, ಲಾಕ್ಡೌನ್ ಮೊದಲೇ ಮಾಡಬೇಕಿತ್ತು, ಆಗ ಇಷ್ಟು ಹೆಚ್ಚಾಗ್ತಾ ಇರಲಿಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಏನು ಹೇಳ್ತೀವಿ? ಹಾಗಾದರೆ ತುಂಬ ತಡ ಆಗಿ, ಅಂದರೆ ನಾವೊಂದು ಗಾದೆ ಮಾತು ಹೇಳ್ತೇವೆ, ಊರು ಸೂರೆ ಹೋದ ಮೇಲೆ ಕೊಳ್ಳೆ ಬಾಗಿಲು ಹಾಕಿದಂತೆ ಹೇಳಿಕೊಂಡು, ಆ ರೀತಿಯಲ್ಲಿ ತಡ ಆಗಿದೆ ಅಂತ ಹೇಳ್ತಾರೆ. ಯಾವುದೂ ಹಾಗೇನಿಲ್ಲ. ರಾಜ್ಯ ಸರ್ಕಾರದ ಕ್ರಮ ಸರಿಯಾಗಿಯೇ ಇದೆ. ಇವತ್ತು ಕೆಲವರ ವಾದ ಇದೆ, ಲಾಕ್ಡೌನು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗಿದ್ದದನ್ನು ಮತ್ತು 2 ಗಂಟೆ ವಿಸ್ತಾರ ಮಾಡಬೇಕು ಎಂಬ ಬೇಡಿಕೆ ಇದೆ. ಇವಾಗ ಮಾಡಿದ್ದು ಸರಿಯಾಗಿದೆ. ನಾನು ಕೂಡ ನಾನು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರೆ ವಾರಕ್ಕೆ ಒಂದೇ ಬಾರಿ ನಾವು ಸರ್ಕಾರ ಏನೇ ಮಾಡಲಿ, ಸರ್ಕಾರ ಲಾಕ್ಡೌನ್ ಮಾಡಲಿ ಮಾಡದೇ ಇರಲಿ, ನಾವು ಅದರ ಬಗ್ಗೆ ನಾವು ಜನಸಾಮಾನ್ಯರಾಗಿ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ನಾವು ಒಂದು ವಾರಕ್ಕೆ ಈ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ 1 ವಾರಕ್ಕೆ ಬೇಕಾಗುವಂಥ ಏನು ಅಡುಗೆ ಸಾಮಾನುಗಳಿರ್ಬೋದು, ಇತರ ಉಪಯುಕ್ತ ಸಾಮಾನು ಎಲ್ಲವನ್ನು ಕೂಡ ಖರೀದಿ ಮಾಡಿ 1 ವಾರಕ್ಕೆ ನಾವು ಮನೆಯಲ್ಲೇ ಇದ್ದು 1 ವಾರದಲ್ಲಿ, ಆ ನಂತರ ಮತ್ತೆ ಇನ್ನೊಂದು ವಾರಕ್ಕೆ ಬೇಕಾದ ಸಾಮಾನು 1 ವಾರಕ್ಕೆ 1 ಬಾರಿ ನಾವು ಯಾವುದೇ ಸಾಮಾನುಗಳನ್ನು ಯಾವುದು ಪರ್ಚೇಸ್ ಮಾಡುವಂಥ ಒಂದು ನಿಯಮವನ್ನು ನಾವು ಇಟ್ಕೊಳ್ಬೇಕು. ಆದಾಗ ಖಂಡಿತವಾಗಿಯೂ ಕೊರೋನಾ ಆದಷ್ಟು ಬೇಗ ನಿಯಂತ್ರಣ ಆಗಲಿಕ್ಕೆ ಸಾಧ್ಯತೆ. ಸರ್ಕಾರದ ಜೊತೆ ನಾವು ಸಹಕಾರವನ್ನು ಕೊಡಬೇಕು. ಖಂಡಿತವಾಗಿಯೂ ಆದಷ್ಟು ಬೇಗ ಕೊರೋನಾ ನಿಯಂತ್ರಣಕ್ಕೆ ಬರ್ತದೆ. ಈಗ ರಾಜಕೀಯ ತಲ್ಲಣಗಳ ಮಧ್ಯೆ, ಕೊರೋನಾದ ಮಧ್ಯೆ ರಾಜಕೀಯ ಪರಿಸ್ಥಿತಿ ಮುಂದುವರಿತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಹೀಗೆ ಮುಂದುವರಿದರೆ? ಯಾವುದು ಸರಿಯಾಗೇ ಇದೆ, ಸರ್ಕಾರವೂ ಸರಿಯಾಗಿದೆ. ಸರ್ಕಾರದಲ್ಲಿ ಇರತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ಎಲ್ಲ ಸಚಿವರು ಅವರವರ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಇವತ್ತು ನಾನು ನೋಡ್ತಾ ಇದ್ದೇನೆ, ಕೊರೋನಾವನ್ನು ನಿಯಂತ್ರಣಕ್ಕೆ ತರಬೇಕು ಅಂತೇಳಿ ದಿನದ 24 ಗಂಟೆ ಕೂಡ ಕೆಲಸವನ್ನು ಮಾಡ್ತಿರುವಂಥ ನಮ್ಮ ಸರ್ಕಾರದ ಅಧಿಕಾರಿಗಳಿದ್ದಾರೆ, ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳಿದ್ದಾರೆ. ಎಲ್ಲ ಕಡೆಯೂ ಕೂಡ ನೋಡಿದಾಗ ಕೊರೋನಾ ನಿಯಂತ್ರಣದ ಕೆಲಸ ಆಗ್ತಾ ಇದೆ. ಸ್ವಲ್ಪ ಸಾವು ನೋವುಗಳಾಗಿದೆ, ಬಹಳ ಬೇಸರವಾಗ್ತದೆ ಕೆಲವು ವಿಚಾರಗಳನ್ನು ನೋಡಿದಾಗ. ನೋಡಿ, ವ್ಯಾಕ್ಸಿನ್ ಕೂಡ ನಾವು ಕೇಳಿದಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಇವತ್ತು ಕೂಡ ವ್ಯಾಕ್ಸಿನ್ ನಮಗೆ ಬಂದಿದೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಈ ವ್ಯಾಕ್ಸಿನ್ ಅನ್ನ, ಅದು ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಯಾವುದೇ ವ್ಯಾಕ್ಸಿನ್ ಅನ್ನ ತಗೊಂಡ ನಂತರ 2 ಬಾರಿ ಪೂರ್ತಿ ಆದ್ಮೇಲೆ, 1 ಬಾರಿ ವ್ಯಾಕ್ಸಿನ್ ಅನ್ನು ತಗೊಂಡ ನಂತರ ಇನ್ನೊಂದು ವ್ಯಾಕ್ಸಿನ್ ಅನ್ನು ತಗೊಂಡ ನಂತರ ಖಂಡಿತವಾಗಿ ಪೂರ್ತಿಯಾಗಿ ಕೊರೋನಾ ನಿಯಂತ್ರಣಕ್ಕೆ ಬರ್ತದೆ. ಆದಷ್ಟು ಬೇಗ ಈ ಒಂದು ವ್ಯಾಕ್ಸಿನ್ ಅನ್ನು ದೊರಕಿಸಿಕೊಡುವಲ್ಲಿ ಕೇಂದ್ರವು ಕೂಡ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ. ಖಂಡಿತವಾಗಿ ಬರತಕ್ಕಂಥ ದಿನಗಳಲ್ಲಿ ಕೊರೋನಾ ನಿಯಂತ್ರಣವಾಗಿ ಇಡೀ ದೇಶದಿಂದ ಕೊರೋನಾ ಮುಕ್ತವಾಗುವಂಥ ದಿನಗಳು ಬರಲಿದೆ. ಈ ಮಾತಿನ ಮಧ್ಯೆ ಹೇಳುವಾಗ ಜನರು ಹೇಳ್ತಾರೆ, ಇವರೆಲ್ಲ ಸುಮ್ಮನೆ ಹೋಗಿ ಡೆಲ್ಲಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಹೋಗುವುದಕ್ಕಿಂತ ವ್ಯಾಕ್ಸಿನ್ ತರಲಿಕ್ಕೆ ಹೋಗಲಿ, ಆಮ್ಲಜನಕಕ್ಕೆ ಬೇಡಿಕೆ ಪೂರೈಕೆ ಮಾಡಲಿಕ್ಕೆ ಹೋಗಲಿ, ಕೇಳಲಿ ಪ್ರಧಾನಮಂತ್ರಿಗಳ ಅಂತ ಹೇಳ್ತಾ ಇದ್ದಾರೆ. ಈ ಮಾತಿಗೆ ಏನು ಹೇಳ್ತೀವಿ? ನೋಡಿ, 1-2 ಜನ ಏನೋ ಒಂದು ಅವರ ವೈಯಕ್ತಿಕ ವ್ಯವಸ್ಥೆಯಲ್ಲಿ ಮಾಡಿದ್ರು ಅಂತ ಇಡೀ ನಮ್ಮ ಪಕ್ಷದ ಮೇಲೆ ಕೈ ತೋರಿಸುವಂಥದ್ದು ಅಷ್ಟು ಸಮರ್ಥನವಲ್ಲ. ನಿಜವಾಗೂ ಈಗ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೀತಿದೆ. ಈ ಮಾನ್ಯ ಮುಖ್ಯಮಂತ್ರಿಗಳು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಕೇವಲ ಕೊರೋನಾವನ್ನು ನಿಯಂತ್ರಣ ಆಗಬೇಕು, ಅದರ ಅಡಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಎಂಬ ಚಿಂತನೆಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ ಬರತಕ್ಕಂಥ ದಿನಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಲಿದೆ. ಈಗ ಕೊನೆಯದಾಗಿ ನಿಮಗೆ ರಾಜ್ಯ ಸರ್ಕಾರ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟು 1-2-3 ತಿಂಗಳಾಯಿತು ಅಷ್ಟೇ. ಅದರ ಮಧ್ಯೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅದರೊಟ್ಟಿಗೆ ನಿಮಗೆ ರಾಜ್ಯ ಸಚಿವ ಸ್ಥಾನವನ್ನು ಕೊಟ್ಟರು. ಈ ಇದರಲ್ಲಿ ಯಾವುದೆಲ್ಲ ನಿಮ್ಮ ಕೆಲಸಗಳು ನಿರೀಕ್ಷೆಯ ಮಟ್ಟಕ್ಕೆ ಆಗಿದೆಯಾ? ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮೂಲಕ ನಮ್ಮನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗ, ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾದ, ಅತ್ಯಂತ ಕಷ್ಟದಿಂದ ಜೀವನವನ್ನು ಸಾಗಿಸುವಂಥ ಯಾವುದೇ ಒಂದು ಜನಾಂಗ ಇದ್ರದ್ದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗ. ನಾನು ಈ ಒಂದು ನಿಗಮದ ಅಧ್ಯಕ್ಷನಾಗಿ ಕಳೆದ ಡಿಸೆಂಬರ್ನಿಂದ ಇವತ್ತಿನವರೆಗೆ ಸುಮಾರು 4-5 ತಿಂಗಳು ಈ ಸಂದರ್ಭದಲ್ಲಿ 15 ಜಿಲ್ಲೆಗಳಿಗೆ ಜಿಲ್ಲಾ ನಿಗಮಕ್ಕೆ ನೀವೇ ಮೊದಲ ಅಧ್ಯಕ್ಷನಾಗಿ ಪ್ರಥಮವಾಗಿ ಸ್ಥಾಪನೆ ಆದಂಥ ನಿಗಮ ಮೊದಲ ಅಧ್ಯಕ್ಷನಾಗಿ ನಾನು ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿದ್ದೇನೆ. ನಾನು ಅಧ್ಯಕ್ಷನಾದ ಮೇಲೆ 15 ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದೆ. ಯಾಕೆ ಅಂತ ಹೇಳಿದರೆ, ನಾನು ಆ ಜನಾಂಗಕ್ಕೆ ಸಂಬಂಧಪಟ್ಟವನಲ್ಲ. ಆದರೂ ಕೂಡ ಕೇವಲ ಕಚೇರಿಯಲ್ಲಿ ಕೂತು ಕೆಲಸ ಮಾಡಬಾರ್ದು. ಆ ಜನರ ಆಚಾರ ವಿಚಾರ, ಅವರ ಕಷ್ಟ, ಅವರ ಏನು ಇತರ ಸಮಸ್ಯೆಗಳಿದೆ ಎಲ್ಲವನ್ನು ತಿಳ್ಕೊಳ್ಬೇಕು. ಅವರ ಮೂಲ ಕಸುಬನ್ನು ತಿಳ್ಕೊಳ್ಬೇಕು. ಅವರ ವಾಸಸ್ಥಾನವನ್ನು ನೋಡಬೇಕು. ಅಲ್ಲಿ ಇರತಕ್ಕಂಥ ಜನರ ಒಟ್ಟು ಸಮಸ್ಯೆಗಳನ್ನು ನಾನು ತಿಳ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಜಿಲ್ಲಾ ಪ್ರವಾಸವನ್ನು ಮಾಡಿದ್ದೆ. 15 ಜಿಲ್ಲೆಗಳಿಗೆ ನಾನು ಪ್ರವಾಸವನ್ನು ಮಾಡಿದ್ದೆ. ಬಹಳ ಬೇಸರ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಆ ಒಂದು ಡೇರೆನಲ್ಲಿ ಆ ಕಡೆ ಗುಡಿಸಲು ಅಲ್ಲ, ಈ ಕಡೆ ಡೇರೆನೂ ಅಲ್ಲ, ಆ ರೀತಿಯಲ್ಲಿ ವಾಸ ಮಾಡುವಂಥ ಜನ ಶೇಕಡ 90 ಜನ ಅದೇ ರೀತಿಯಲ್ಲಿ ಜೀವನವನ್ನು ನಡೆಸುವಂಥವರಿದ್ದಾರೆ. ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬ ಒಂದು ಇಚ್ಛಾಶಕ್ತಿಯಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಭಾಳ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವರಿಗೆ ನಾನೊಂದು ಅಧಿಕಾರವನ್ನು ವಹಿಸಿಕೊಂಡು ಒಂದು ಮಾತು ಹೇಳಿದ್ದೆ, ಗುಡಿಸಲ ಮುಕ್ತ ಕರ್ನಾಟಕ ಮಾಡ್ತೇನೆ ಅಂತೇಳಿ ಮಾತನಾಡುವಂಥ ಭರದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೂ ಕೂಡ 1-2-3 ಜಿಲ್ಲೆಗಳಲ್ಲೂ ಕೂಡ ಇದಕ್ಕೊಂದು ಅಡಿಗಲನ್ನು ಹಾಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ, ರಾಜ್ಯ ಸರ್ಕಾರದ ಸಹಕಾರದಿಂದ, ನಮ್ಮೆಲ್ಲ ಸಚಿವರ ಶಾಸಕರ ಸಹಕಾರದಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಡಿ ಇಡ್ತಾ ಇದ್ದೇನೆ. ಖಂಡಿತವಾಗಿಯೂ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರ ಸರ್ವತೋಮುಖ ಅಭಿವೃದ್ಧಿ ಚಿಂತನೆ ಇಟ್ಟು ನಾನು ಕೆಲಸವನ್ನು ಮಾಡ್ತೇನೆ. ಈಗ ಸರ್ಕಾರ ನನಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟಿದೆ. ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ಈ ಒಂದು ನಿಗಮವನ್ನು ಒಂದು ಒಳ್ಳೆಯ ಮಾದರಿಯಾಗಿ ಅದನ್ನು ತಂದು ನಿಲ್ಲಿಸಬೇಕು ಎಂಬ ಇಚ್ಛೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಲ್ಲರ ಸಹಕಾರ ಬೇಕು ಅಂತೇಳಿ ಕೂಡ ಕೇಳಿಕೊಳ್ತಾ ಇದ್ದೇನೆ. ಆಗಲಿ, ಇದರ ಬಗ್ಗೆ ಮಾತಾಡೋದಿದ್ರೆ ಪ್ರತ್ಯೇಕ ಒಂದು ಮಾತುಕತೆಯನ್ನೇ ಮಾಡಬಹುದೇ, ಅಷ್ಟಿದೆ. ಅಲೆಮಾರಿ ವಿಭಾಗ ಮತ್ತು ಅರೆ ಅಲೆಮಾರಿಯಲ್ಲಿ ಮೊನ್ನೆ ಶಿಳ್ಳಾಖ್ಯಾತ ಜನಾಂಗದವರು ಇಲ್ಲಿ ನೀವು ಹೋದದ್ದನ್ನು ನಾವು ಕೇಳಿದ್ದೇವೆ, ವರದಿ ಮಾಡಿದ್ದೇವೆ. ಇದರ ಬಗ್ಗೆ ಮತ್ತೊಮ್ಮೆ ಮಾತನಾಡುವಂತ ಹೇಳಿಕೊಳ್ತಾ, ರಾಜ್ಯದ ರಾಜಕೀಯ ತಲ್ಲಣಗಳು ಆದಷ್ಟು ಬೇಗ ಕಡಿಮೆ ಆಗಲಿ ಮತ್ತು ಕೊರೋನಾ ಮುಕ್ತ
ಕರ್ನಾಟಕ ಭಾರತ ಆಗಲಿ, ಪ್ರಪಂಚದಿಂದಲೇ ಕೊರೋನಾ ನಾಶವಾಗಲಿ, ಇದು ಎಲ್ಲರ ಹಾರೈಕೆ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಅದರ ಒಟ್ಟೊಟ್ಟಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವೆಲ್ಲ ನಿಯಮಗಳನ್ನು ಮಾಡಿದೆ ಕೊರೋನಾ ವಿರುದ್ಧದ ಹೋರಾಟಕ್ಕೆ, ಅದಕ್ಕೆಲ್ಲ ಸಹಕಾರ ಕೊಡೋಣ. ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿ, ಅದು ಪಕ್ಷದ ಒಳಗಿನ ನಿಮ್ಮ ಪರಿಸ್ಥಿತಿ, ಅದನ್ನು ನೀವು ಅದೆಲ್ಲವನ್ನು ಕೂಡ ನಮ್ಮ ನಾಯಕರು ಸರಿ ಮಾಡಿಕೊಳ್ತಾರೆ. ನೋಡಿ, ಇವತ್ತು ಎಲ್ಲರೂ ಕೂಡ ಮಾನ್ಯ ಯಡಿಯೂರಪ್ಪರವರ ಜೊತೆ ನಿಂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ನಾಯಕತ್ವ. ಇವತ್ತು ನಾನು ನೋಡಿದೆ, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರವರು, ನಮ್ಮೆಲ್ಲ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಥವಾ ನಾಯಕತ್ವ ಸ್ಥಾನ ಬದಲಾವಣೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಾದರೂ ಖಂಡಿತವಾಗಿ ನಮ್ಮೆಲ್ಲ ನಾಯಕರು ಅದನ್ನು ಪಾಲಿಸ್ತಾರೆ ಎಂಬುದಾಗಿ ನಾನು ಅಂದುಕೊಳ್ತೇನೆ. ಒಟ್ಟಿನಲ್ಲಿ ಒಂದು ಸುಭದ್ರವಾದ ಸರ್ಕಾರವನ್ನು ನಿಮ್ಮ ವರಿಷ್ಠರು ಕೂಡ ಅದಕ್ಕೆ ಒಪ್ಪಲಿಲ್ಲ. ಎಲ್ಲ ಹೈಕಮಾಂಡ್ ನಮ್ಮ ಕೂಡ ಅದಕ್ಕೆ ಒಪ್ಪುವಂಥದ್ದಿಲ್ಲ. ಯಾಕೆಂತಂದರೆ ಅಂಥ ಸಮರ್ಥ ನಾಯಕ BS ಯಡಿಯೂರಪ್ಪನವರಂಥ ಒಂದು ನಾಯಕತ್ವವನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತಂದರೆ ಎಲ್ಲರನ್ನು ಕೂಡ ಸಮಾನವಾಗಿ ಕಂಡುಕೊಂಡು ಎಲ್ಲರ ಸಮಸ್ಯೆಗಳನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಒದಗಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಬರತಕ್ಕಂಥ ಪೂರ್ಣ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸುವಂತಾಗಲಿ ನನ್ನ ದೇವರಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಸುಭದ್ರವಾದ ಸರ್ಕಾರವನ್ನು ನಡೆಸಿ ಬರತಕ್ಕಂಥ ಚುನಾವಣೆಯಲ್ಲಿ 2 ವರ್ಷದ ನಂತರ ಏನು ನಮ್ಮ ವಿಧಾನಸಭಾ ಚುನಾವಣೆ ನಡೀತದೆ, ಅದರಲ್ಲಿ 150ಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಪಡೆದು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ರಚನೆಯಾಗಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ರಾಜಾ ಹುಲಿಗೆ ಸವಾಲ್. ಇದನ್ನು ಯಾರೊಟ್ಟಿಗೆ ವಿಶ್ಲೇಷಿಸುವುದು ಅಂತ ಹೇಳುವಾಗ ಮೊದಲಿಗೆ ನಮಗೆ ಸಿಕ್ಕಿದವರು ರಾಜಾ ಹುಲಿಯ ಆಪ್ತರಾಗಿ ಗುರುತಿಸಿಕೊಂಡವರು, ಅವರಿಗಾಗಿಯೇ ಪಕ್ಷಕ್ಕೆ ಬಂದವರು, ಅವರಿಗಾಗಿಯೇ ಪಕ್ಷದಲ್ಲಿ ದುಡಿಯುತ್ತಿರುವವರು, ಅವರ ಆಪ್ತರಾಗಿ ಗುರುತಿಸಿಕೊಂಡವರು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ರವರು. ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದೇವೆ. ಈ ಮಾತುಕತೆಗೆ ಬಂದು ನಮ್ಮೊಟ್ಟಿಗೆ ರಾಜಕೀಯದ ಆ ತಲ್ಲಣಗಳು, ರಾಜಾ ಹುಲಿಯ ದೃಢತೆ, ಅವರ ಕೆಲಸಗಳ ಬಗ್ಗೆ ವಿವರಿಸಿದಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ವಂದನೆಗಳು. ಎಲ್ಲರ ಪರವಾಗಿ ನಮಸ್ಕಾರ. ಧನ್ಯವಾದ.